ಸಿದ್ಧತೆಗಳನ್ನು ನಡೆಸುವಂತಹ ಸಲುವಾಗಿ ಪೂರ್ವ ಸಿದ್ಧತಾ ಸಭೆಯನ್ನ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸಭಾಪತಿಗಳು ಅದೇ ರೀತಿ ನಮ್ಮ ಊರಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಯುಟಿ ಖಾದರ್ ಇವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೇವೆ. ಶ್ರೀಯುತರನ್ನ ಈ ಒಂದು ಸಭೆಗೆ ಸರ್ವರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವರನ್ನ ಕೂಡ ನಮ್ಮೆಲ್ಲರ ಪರವಾಗಿ ಅದೇ ರೀತಿ ಕೇಸರಿ ಮಿತ್ರ ವೃಂದದ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಆಗಮಿಸಿರುವಂತಹ ನಮ್ಮೆಲ್ಲ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅದೇ ರೀತಿ ಸಿಬ್ಬಂದಿ ವರ್ಗದ ಸರ್ವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೇಸರಿ ಮಿತ್ರ ವೃಂದದ ಸದಸ್ಯರು ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಸರ್ವ ಭಕ್ತರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ಪೂರ್ವ ಸಿದ್ಧತಾ ಸಭೆಯನ್ನ ಪ್ರಾರಂಭಿಸುವಂತೆ ನಮ್ಮ ಸಭಾಪತಿಗಳಲ್ಲಿ ಪ್ರೀತಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಕ್ಷೇತ್ರ ಅಷ್ಟೊಂದು ಇತಿಹಾಸ ಪ್ರಸಿದ್ಧವಾಗಿ ಮತ್ತೊಂದು ಪಾವಿತ್ರತೆ ಕ್ಷೇತ್ರವಾಗಿದೆ. ಇದರ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಕಳೆದ 2-3 ತಿಂಗಳ ಹಿಂದೆ ಇವತ್ತು ಆಗಿರುವಂಥದ್ದು. ಆದ ಕಾರಣ ಆಗಿದ್ದಾಗೆ ಇಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮ, ದೊಡ್ಡ ಮಟ್ಟದ ಧಾರ್ಮಿಕ ಕಾರ್ಯಕ್ರಮ ಅಂತ ನಡೀತಾ ಇದ್ದಕ್ಕೆ ಜನ ಇನ್ನು ಭವಿಷ್ಯಕ್ಕೆ ಒಂದು ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಪರಿಚಯ ಆಗುವಂಥದ್ದು. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದ ಪ್ರವಾಸೋದ್ಯಮ ಮತ್ತು ಯಾತ್ರಾರ್ಥಿಗೆಲ್ಲ ದೊಡ್ಡ ಮಟ್ಟದಿಂದ ಕೇಂದ್ರ ಇವತ್ತಾಗಿ ಪರಿವರ್ತನೆ ಆಗುವಂಥ ಎಲ್ಲ ಅವಕಾಶಗಳು ಖಂಡಿತವಾಗಿದೆ. ಅಲ್ಲಿಂದ ಬಂದರೂ ಕೂಡ ಅವ್ರು ಬಂದು ಪ್ರಾರ್ಥನೆ ಮಾಡಿ ಹೋಗುವಾಗ ಅದು ಸಂಪೂರ್ಣ ಪ್ರಯೋಜನ ಸಿಕ್ಕುವುದು ಯಾರಿಗೆ ಅಂತ ಹೇಳಿದರೆ ಸುತ್ತಮುತ್ತ ಎಲ್ಲರಿಗೂ ಕೂಡ ಅದರ ಪ್ರಯೋಜನ ಸಿಕ್ಕುವಂಥದ್ದು. ಈ ಒಂದು ಅವರು ದೊಡ್ಡ ಮಟ್ಟದ ಒಂದು ಯಾಗ ಇಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ನಾವು ಯಾವುದೇ ಕ್ಷೇತ್ರದ ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ಅದು ಯಾವುದೇ ಜಾತಿ ಧರ್ಮದಿರಲಿ ಇಷ್ಟು ಸಾವಿರ ಜನಸಂಖ್ಯೆ ಇಲ್ಲಿಗೆ ಬರುವ ಸಂದರ್ಭದಲ್ಲಿ ಅವ್ರಿಗೇನು ಕೂಡ ಬರುವಂಥವ್ರಿಗೆ ಮತ್ತು ಹೋಗುವವ್ರಿಗೇನು ಕಷ್ಟ ಆಗದ ರೀತಿಯಲ್ಲಿ ಮತ್ತು ಇಷ್ಟು ಕಷ್ಟಪಟ್ಟು ಇದನ್ನು ಸಂಘಟಿಸುವಂಥ ಆ ಒಂದು ಸಂಘಟಕರಿಗಿರಲಿ, ಅವರ ಅಧ್ಯಕ್ಷ ಎಲ್ಲ ಸಮಿತಿಯ ಸದಸ್ಯರಿಗಿರಲಿ ನಮ್ಮಿಂದ ಆಗೋದು ಸಹಕಾರ ನಿಮಗೆ ಕೊಡುವಂಥದ್ದು. ಮತ್ತು ನಿಮಗೆ ಎಲ್ಲಿ ಅಭ್ಯಾಸ ಆಗಿದೆ ಏನೇನು ಕೆಲಸ ನಿಮ್ಮ ಜವಾಬ್ದಾರಿ ಇದ್ದರೆ ಬಹುತೇಕ ನಿಮಗೆಲ್ಲರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ತಾವು KEBಯಿಂದ ಹಿಡಿದು ಅದೇ ಲೈನ್ ಕಟ್ ಮಾಡಬೇಡಿ, ಇಲ್ಲಿ ಕ್ಲೀನಿಂಗ್ ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಾಗೆ, ಅದೇ ರೀತಿ ನಮ್ಮ ಹೆಲ್ತಿಗೆ ಸಂಬಂಧಪಟ್ಟಾಗೆ, ಫೈರ್ನವ್ರಿಗೆ ಸಂಬಂಧಪಟ್ಟಾಗೆ ಇದೆಲ್ಲ ಪ್ರಮುಖವಾದಂಥ ರೆವೆನ್ಯೂಗೆ ತಹಶೀಲ್ದಾರ್ ಇದ್ದೀರಿ, ಸೊ ಅವರನ್ನು ನೋಡಿಕೊಳ್ಳಲಿಕ್ಕೆ. ಆದ ಕಾರಣ ನಿಮ್ಮ ಸಂಘಟಕರು ಅಥವಾ ಇಲ್ಲಿ ಈ ಕಡೆಯವರು ಏನಾದ್ರು ಇಲ್ಲಿ ನಿಮ್ಮ ಸಹಕಾರ ಆಗಬೇಕಾದ್ರೆ ದಯವಿಟ್ಟು ನಾವು ಹೇಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್, ನಿಮ್ಮ ಅಧ್ಯಕ್ಷತೆಯಲ್ಲಿ ಬ್ರಹ್ಮಕಲಶೋತ್ಸವ ದಿನದಂದು ಬಹಳಷ್ಟು ಅಚ್ಚುಕಟ್ಟಾಗಿ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ ಮಹಾಮೃತ್ಯುಂಜಯ ಯಾಗಕ್ಕೆ ಕೂಡ ಕೆಲವೊಂದು ನಮ್ಮ ಕಡೆಯಿಂದ ಮನವಿ ಇದೆ. ಒಂದು ಅಗ್ನಿಶಾಮಕ ಸಿಬ್ಬಂದಿಗಳ ಒಂದು ವಾಹನ ಇಲ್ಲಿ ಇರಬೇಕು ಅಂತ ಇವತ್ತಲ್ಲಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೆ. 15 ವರ್ಷದ ವೆಹಿಕಲ್ ಎಲ್ಲ ಅದು ನಿಷ್ಪ್ರಯೋಜನ ಅಂತೇಳಿ ಕೇಂದ್ರ ಸರ್ಕಾರ ಈಗ ಒಂದು ಆದೇಶ ಮಾಡಿದ ಕಾರಣ ಇವ್ರದ್ದೆಲ್ಲ 15 ವರ್ಷ ಓಲ್ಡ್ ಇದ್ದದ್ದು ಒಂದು ಹೊಸದಾಗಿ ಪರ್ಚೇಸ್ಗೆ ಬರಬೇಕು. ಮೊನ್ನೆ ನಾವು ಸಣ್ಣ ವೆಹಿಕಲ್ ಇಟ್ಟಿದ್ದೇವೆ, ಆ ವೆಹಿಕಲ್ ಮಾಡಿದ್ದೇವೆ. ಮತ್ತೆ ನೀವು ಇರಬೇಕು ಫುಲ್ ಟೀಮ್. ಮತ್ತೆ ಒಂದು ಆಂಬ್ಯುಲೆನ್ಸ್ನ ವ್ಯವಸ್ಥೆ ಎಷ್ಟು ಕೆಲಸ ಮಾಡಿ 3 ಜನ ಕೆಲಸ ಮಾಡ್ತಾರೆ. ಮತ್ತೆ ಎಲ್ಲಿಗೆ ಎಷ್ಟು ತಿಂಗಳು ಯಾಗ ಇದು ಒಂಜಿ ದಿನ ಅಂಡ್ ಪ್ರತಿಷ್ಠಾ ದಿನ 4 ದಿನದ ಕಾರ್ಯಕ್ರಮ. ಓಕೆ, ಅಲ್ಲಲ್ಲ ಅವರ ಫೀಲ್ಡ್ ಜೊತೆಯಲ್ಲಿ ನಾನು ಹೇಳ್ತೀನಿ, ನಮ್ಮ ಯಾನಪಾಯದ ಕೆಲಸಗಳು ಮಾತಾಡಿಕೊಂಡು ಅವ್ರದ್ದು ಔಟ್ ಪೋಸ್ಟಲ್ಲಿ ಹಾಕಿಸಿ ಆಗುದಾದ್ರೆ. ಸೊ ನಿಮ್ಮ ಜನಕ್ಕೆ ಅಲ್ಲಿ ಫೀಲ್ಡಲ್ಲಿ ಯಾವುದೊಬ್ಬರು ಎಲ್ಲ ಆಗೋದಿಲ್ಲ, ಯಾವುದೊಬ್ಬರು ಮಾತಾಡೋದು ಕನ್ಫರ್ಮ್ ಆಗಬೇಕು. ಜಾಗ ಕೊರಲೆ ಆಗ್ತದೆ. ಯಾನಪಾಯದ ಇಚ್ಛೇತನ ನಗರದಲ್ಲಿ ಇದೆಯಲ್ಲ ಒಂದು ಅವ್ರದ್ದು, ಅವರನ್ನು ಅವತ್ತು ಮುಂದೆ ಮತ್ತೆ ನಿಲ್ಲಬೇಕು, ಇಲ್ಲದ್ರೆ ನೀವೇ ಮಾಡಬೇಕು. ಯಾಕೆ ಅವ್ರು ತಗೊಂಡ್ರೆ ನಿಮ್ಮ ಕೆಲಸ ಅಲ್ಲಿ ಫೀಲ್ಡಲ್ಲಿ ಏನು ಕೆಲಸ ಇದೆ, ಇಲ್ಲದ್ರೆ 3 ದಿವಸ ಫೀಲ್ಡ್ ಕೆಲಸ ಬಾಕಿ ಆಗ್ತದೆ, ಆ ಫೀಲ್ಡ್ ಕೆಲಸ ಮಾಡ್ಬೋದು. ಮತ್ತು ಇಲ್ಲಿ ಮತ್ತು ಒಂದು ಔಟ್ ಪೋಸ್ಟಲ್ಲಿ ಯಾವುದೋ ಒಂದು ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಿಮ್ದು. ಇವತ್ತು ಮಾತಾಡಿಕೊಂಡು ಒಂದು ಫೋನ್ ನಂಬರ್ ಇದ್ದಿಲ್ಲ ಮೇರೆಲ್ಲ ಇಲ್ಲಿದ್ದವರು ರಿಕ್ವೆಸ್ಟ್ ಮಾಡಿ ಅವರೇ ಬಂದು ನೀಡ್ತಾರೆ. ಮತ್ತು ನಮ್ಮ 108 ಆಂಬ್ಯುಲೆನ್ಸಲ್ಲಿ ಒಂದು ಸ್ವಚ್ಛತಾ ವಾಹನ ಆ ಹಾಳೆ ತಟ್ಟೆಯನ್ನು ತಕ್ಷಣ ವಿಲೇವಾರಿ ಮಾಡಲು ಬೇಕು. ಅದೇ ರೀತಿ ನೀರಿನ ವ್ಯವಸ್ಥೆ ಮತ್ತೆ ಬಿಡಬೇಕು. ಒಣಸನ 4 ದಿನ ಉಂಟು ಸರ್. 4 ದಿವಸ ಇದೆ. 4 ದಿವಸ ಕೂಡ ಊಟ ಆದ ನಂತರ ಡೈಲಿ ಒಂದು ಸ್ಪ್ರೇ ಮಾಡಿ ಹೋಗ್ಬೇಕು, ಇಲ್ಲದ್ರೆ 3 ದಿವಸ ಮತ್ತೆ ಇದಾಗ್ತದೆ ಅಲ್ಲಿ. ಯಾರು ನಿಮ್ಮ ಕ್ಲೀನಿಂಗ್ ಇದು ಯಾರು ತಿಳಿಸ್ಬೇಕು, ಯಾರು ನೋಡಿ ಮಾಡು ಎಲ್ಲ ಮುಖ ಒಂದು ಫೋನ್ ನಂಬರ್ ತೆಗೊಳ್ಳಿ, ಅವಳ ಫೋನ್ ನಂಬರ್ ತೆಗೊಳ್ಳಿ, ಏನಿದೆ ಕನೆಕ್ಷನ್ ಮಾಡಿ ಮಾತಾಡಿ ಮುಗಿಸ್ಬೇಕೆಲ್ಲ. ನೀರ್ದ ಪೈಪದ ಕಾಮಗಾರಿ ಒಂದುಂಟು ಸರ್, ಅಂಚೆ ಧೂಳು ಬರ್ಕೊಂಡು ಐಕ್ಲು ಅಂತ ಚಾಂಡೆಲ್ಲ ಬೈಯಲ್ಲ ನಾನು ಫೋನ್ ಏನು ಮಾಡ್ತಾರೆ ಮತ್ತೆ ಅಡ್ಡ ದಿಡ್ಡ ಆಗುದಿಲ್ಲ.
ಎಲ್ಲ ಕಡೆ ಇಲ್ಲಿ ಅಂತಲ್ಲ, ಅವ್ರು ಮಣ್ಣು ತೆಗೆದು ಅಷ್ಟೇ ಲೆವೆಲ್ ಮಾಡಿಕೊಂಡು ಮತ್ತೆ ಅದನ್ನು ಡಾಮ್ ಮಾಡಿಕೊಂಡು ಕೊಡಬೇಕು. ಇದು ಮಣ್ಣು ತೆಗೆದಾಗ ಅರ್ಧಂಬರ್ಧ ಹಾಕಿ ಬಿಡೋದು, ಲಾರಿ ಹೋಗುವುದು, ಮತ್ತು ಅದು ಗಟ್ಟಿ ಅಲ್ಲಿ ದಿಟ್ಟಿನಾಗೆ ಆಗೋದು. ಹಂಗೆ ಲೆವೆಲ್ ಅನ್ನು ಮಲ್ತ ಕೊಡಚೆ ಕಾಂಕ್ರೀಟ್ ಬುಕ್ ಮಾಡ್ಕೊಳ್ಳಿ, ಲೆವೆಲ್ ಮಾಡ್ಕೊಡುತ್ತಾ ಫೋನ್ ಕೊಡಿ ಒಂದು. ಓಕೆ ಅದಾವ ಸೈಡ್ ದಾದ ಫೋನ್ ಉಂಟ ಬರಲೇ ಜೋರು ಮಾಡ್ಕೊಳ್ಳಿ. ಅದಕ್ಕೆ ನೀವೇನು ಮಾಡ್ತೀರಿ? ಯಾರು ಇಲ್ಲಿ ಚೀಫ್ ಆಫೀಸರ್ ಯಾರು ನೋಟಿಸ್ ಜಾರಿ ಮಾಡಿ ಅವರಿಗೆಲ್ಲ ಅಕೌಂಟ್ ಕರೆಸಿ ಅವರು ಅದನ್ನು ತೆಕ್ಕು ನೋಡಿ. ನಮಗೆ ಊರಿಗೆ ಡೆವಲಪ್ಮೆಂಟ್ ಆಗಬೇಕೆ, ಅದಕ್ಕಾಗಿ ಆಗುವಂಥದ್ದು ಏನು ನೀರು ಪೈಪ್ಲೈನ್ ಹಾಕಿದ ನಂತರ ಅದನ್ನು ನಾವು ಲೆವೆಲ್ ಮಾಡಿ ಕೊಡಬೇಕು. ಡರ್ಪೀಸನ್ ಅಲ್ಲಿ ಸ್ವಲ್ಪ ಹೊತ್ತಾದ ನಂತರ ಆ ಸಟ್ಟಾದ ನಂತರ ಕಾಂಕ್ರೀಟ್ಗೆ ಹಿಂದೆ ರೀತಿ ಇತ್ತು ಅದೇ ರೀತಿ ಮಾಡಬೇಕು ಅಲ್ವಾ? ನೀವು ಫಸ್ಟ್ ಏನು ಮಾಡಬೇಕು ಆಸ್ ಎ ಕಮಿಷನರ್, ನಿಮ್ಮ ಜವಾಬ್ದಾರಿ, ನಿಮ್ಮ ಬಾಡಿದು ನೀವೇನು ಮಾಡ್ತೀರಿ, ಎಲ್ಲದಕ್ಕೆ ಯುದ್ಧ ಮಾಡ್ತೀರಿ. ಇದು ಅವನ ಕಸಿ ಕೂತ್ಕೊಂಡು ಎಲ್ಲೆಲ್ಲ ಕಟ್ಟಿಂಗ್ ಆಗ್ತದೆ, ಯಾರು ರಿಟರ್ನ್ ಮಾಡ್ತಾರೆ ಅದನ್ನು ಕಂಟ್ರೋಲ್ ತಗೊಳ್ಬೇಕೇ ಬೇಡವಾ? ಹಲೋ ಹೊಸ ಬಿಲ್ಡಿಂಗ್ ಅಂತ ಏತ ಗಾಡಿ ಉಂಟು ಕೆಲವು ಏತ ಉಪದ್ರ ಉಂಟು. ಮೈಂದ ವಿಷಯ ಗೋರಿ ವಂಕದ ವಿಷಯ ಮೈಂದ ವಿಷಯ ಟ್ರೈನ್ ಇತ್ತು ಸರ್. ಎಷ್ಟು ಸಮಯ ಆಯ್ತು? ಯಾರು ಕೆಲಸ ಮಾಡೋರು ಯಾರು? ಎಷ್ಟು ಗಾಡಿ ಬ್ಲಾಕ್ ಆಗ್ತದೆ ರಾತ್ರಿ ಆಗಲಿ, ಬಸ್ ಬಂದ್ ಆಗಿದೆ, ಇದೆಲ್ಲ ಕಾಣುತ್ತಿಲ್ವಾ? ಕೆಲಸ ಆಗ್ತದ ಆಯ್ತಾ? ಓಪನ್ ಇತ್ತಲ್ಲ ಕಾಂಕ್ರೀಟ್ ಕ್ಲಿಯರ್ ಆಯ್ತಲ್ಲ, ಬೈಕ್ ಸರ್ 24ರಿಂದ 28ರವರೆಗೆ ಯಾವುದೇ ರೀತಿಯ ವಿದ್ಯುತ್ ಕಡಿತವನ್ನು ಈ ಪ್ರದೇಶದಲ್ಲಿ ಮಾಡಬಾರ್ದು ಅಂತ ಮನವಿ. ಮತ್ತು ಸದ್ಯದ ಮಟ್ಟಿಗೆ ಯಾವುದೇ ಹೊಸ ಕಾಮಗಾರಿ ಆ ದಿವಸದ ಒಟ್ಟಿಗೆ ಪ್ರಾರಂಭಿಸಬಾರ್ದು ಅಂತ ಮನವಿ ಇದೆ. ಮತ್ತು ನಮ್ಮ ಕೇಸರಿ ಮಿತ್ರ ವೃಂದದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಶಾಲಾ ಮೈದಾನದಲ್ಲಿದೆ. ಅಲ್ಲಿ ಸ್ವಲ್ಪ ಹೊಸ ಕಟ್ಟಡದ ನಿರ್ಮಾಣದಾಗಿ ಸ್ವಲ್ಪ ಸ್ವಚ್ಛತೆ ಮಾಡಿಕೊಡ್ಬೇಕಿತ್ತು. ಯಾರು RPR ಇಂಜಿನಿಯರ್ ಬಂದಾರ? ವಿನೋದ್ ಐಟೆ ಕಟ್ಟು ನೀವು ಸೈಡ್ ಇಟ್ಟು ಅಂಗನವಾಡಿ ಸೈಡ್ ಕಟ್ಟಿದೆ ಸ್ಟೇಜ್ ಸೈಡ್. ಓಕೆ ಸರ್ ಮೂಲ ರೆಡ್ಡಿ ತಗಡಬಾರ್ದು ಈತಿರಿ ಫುಲ್ಲು ಪೋಯರ್ಸ್ ಬ್ರಹ್ಮಾವರ ಪುಸ್ತಕ ಬಂತು ಈ ಸರ್ತಿಲ ಫುಲ್ಲು ಟ್ಯಾಂಕರ್ ನೀರು ದೇವರ ಆಶೀರ್ವಾದ ಉಂಟಾಗಿ ನಾನು ಬಿಲತಿಕರ ಬಾಕಿ ಈ ಪಾತ್ರ ಬೇಗ ಚಿಕ್ಕಡಲ್ಲ ಬಿಲ್ಲು ಎಷ್ಟು ಪೆಂಡಿಂಗ್ ಇದೆ ಬಿಲ್? ಅದು ಪೆಂಡಿಂಗ್ ಕ್ಲಿಯರ್ ಅಂತ ನೀರು ಧರ್ಮ ಕತ್ತೆ ದಾನ ಸರ್ ಧರ್ಮ ಟ್ಯಾಂಕರ್ 100 ರೂಪಾಯಿ ಸುಕುಮಾರ್ ಭಟ್ ಸರ್ ಪೊಲೀಸ್ ಇಲಾಖೆಯಿಂದ ಭದ್ರತೆ ಮತ್ತು ಸ್ವಲ್ಪ ಬ್ಯಾರಿಕೇಡ್ ಒದಗಿಸಿಕೊಡಬಹುದು. ಇದು ಯಾರು ಬಂದ ಪೊಲೀಸ್ ಬಂದಿದ್ದಾರಾ? ಓಕೆ ಅಲ್ಲ ಟ್ರಾಫಿಕ್ ಮಾಡಿ ನೋಡಿ, ವೆಹಿಕಲ್ ಬ್ಲಾಕ್ ಆದ ರೀತಿಯಲ್ಲಿ ಅಗತ್ಯ ಬಂದರೆ ನೀವು ಅಲ್ಲಿಂದ ಬೇಕಾದ್ರೆ ಡೈವರ್ಟ್ ಮಾಡ್ಬೋದು. ನಿಮಗೆ ಎಲ್ಲಿ ಅಡ್ಡ ರಸ್ತೆ ಎಲ್ಲಿ ಅಡ್ಡ ರಸ್ತೆ ಅಂದರೆ ಈ ಹೊರಗೆ ಬರುವುದಲ್ಲದೆ ಅಡ್ಡ ರಸ್ತೆಯಲ್ಲಿ ನೋಡಿ ಮಾಡ್ಬೋದು. ಊಟದ ವ್ಯವಸ್ಥೆಯನ್ನು ಬ್ರಹ್ಮಕಲಶದಾಗೆ ನಾವು ಈ ರಸ್ತೆಯಲ್ಲಿ ಮಾಡಲಿಕ್ಕಿದೆ ಸರ್. ಅದಕ್ಕೆ ಆ ಒಂದು ರಸ್ತೆಯನ್ನು ಬಂದ್ ಮಾಡಲು ಒಂದು ದಿವಸಕ್ಕೆ ಅವಕಾಶ ಯಾವ ಬೇಕು ಮಾತ್ರ ನಾನು ಇನ್ಸ್ಪೆಕ್ಟರ್ ಹೇಳ್ತೇನೆ ಸರ್. ಇಷ್ಟು ಮನವಿ ನಮ್ಮ ಕಡೆಯಿಂದ ಇದೆ ಸರ್. ಎಲ್ಲವನ್ನು ಸೊ ಅಧಿಕಾರಿಗಳು ಏನಾದ್ರು ಇದೆಯಾ? ನಿಮ್ಮ ಸಲಹೆ ಏನಾದ್ರು ಇದೆಯಾ? ನಿಮಗೇನು ಸಮಸ್ಯೆ ಉಂಟಾ ಇದರಲ್ಲಿ? ಓಕೆ. ಈಗ ನಾನು ಕೂಡ ಯಾಕೆಂದರೆ ಇವತ್ತಿಂದ ಮತ್ತೆ ನಾನು 4 ದಿವಸ ಇರೋದಿಲ್ಲ, ಅದಕ್ಕಾಗಿ ನಿನ್ನೆ ನೈಟ್ ನಾನು
ಎಮರ್ಜೆನ್ಸಿ ಆಗಿ ಫೋನ್ ಮಾಡಿದಾಗ ನಾನು ಮತ್ತೆ ಹೇಳಿದೆ ರಾತ್ರಿ, ಅದಕ್ಕೆ ನಿಮಗೆ ತಾವೆಲ್ಲ ಬಂದಿದ್ದೀರಿ, ಯಾವ ಅಧಿಕಾರಿ ಬರಲಿವ್ರಿಗೊಂದು ಮೆಸೇಜ್ ಕೊಡಿ, ಯಾವ ಕೆಲಸ ಆಗ್ಬಾರ್ದು ನೀವು ನೋಡಿಕೊಂಡೆಲ್ಲ ಓವರಾಲ್ ಒಂದು ಉತ್ಸವ ಒಮ್ಮೆ ಅದನ್ನು ನೆತ್ತೋದು ಏನೆಲ್ಲ ಸಮಸ್ಯೆ ಆಗಬೇಕಂತ ಒಂದು ಸಮಸ್ಯೆ ಇಲ್ಲ, ಏನೆಲ್ಲ ಸಹಕಾರ ಬೇಕಂತ ಕೆಲವು ರೀತಿಯಲ್ಲಿ ಮಾಡಿ, ಬೇರೆ ನಮಗೆ ಫೋನ್ ಮಾಡಿ ಹೇಳಿ. ಓಕೆ, ಒಂದು ತೊಕೊಟ್ಟಿಂದ ಇಲ್ಲಿಗೆ ಒಂದು ಹೆಚ್ಚುವರಿ ಬಸ್ ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ ಸರ್. ಯಾವಾಗ ಪರ್ಮನೆಂಟ್? 26 ಅಲ್ಲ, ಒಂದು ದಿವಸ ಪರ್ಮನೆಂಟ್ ಇದ್ರೆ ತುಂಬ ಒಳ್ಳೇದು. ಅಲ್ಲ ಈಗ ಕುಂಪಲ್ ಟು ಸೂರತ್ಕಲ್ ಮತ್ತು ಕುಂಪಲ್ ವಯ ಮಂಗಳೂರು ಅಂತ ಎಲ್ಲ ಪರ್ಮಿಟ್ ಹಾಕಿದ್ದೇವೆ. ಅಷ್ಟು ಮಾತ್ರ ನಮ್ಮ ಕ್ಷೇತ್ರದ ಬೇರೆ ಬೇರೆ ಕಡೆ ಕೂಡ ಇವತ್ತು ಬಸ್ಸಿಗೆಲ್ಲ ರೆಡಿ ಆಗಿದೆ. ಅದು ಈಗ ಎಲೆಕ್ಟ್ರಿಕಲ್ ಇದು ಬರ್ತದೆ. ಕೇಸ ತಾವಿದ್ದೀರಲ್ಲ, ಎಷ್ಟು ಬಸ್ ಬರ್ತದೆ ಎಲೆಕ್ಟ್ರಿಕಲಿ? ನಾನು MD ಹೇಳಿದ್ದೇನೆ, ಬಂದಾಗ ನಮ್ಮದು ಏರಿಯಾಕ್ಕೆ ಫಸ್ಟ್ ಎಲ್ಲ ಏರಿಯಾಕ್ಕೆ ಹಾಕಬೇಕು. ಅದು ಇಲ್ಲಿ ಮೈನ್ ಆಗಿ ಏನಾಗಿದೆ, ನಮಗೆ ಕೆಲವು ಕಡೆ ಬಸ್ ಎಲ್ಲದ ಪರಿಸ್ಥಿತಿ ಇದೆ, ಅದನ್ನು ತಗೊಳ್ಬೇಕು. ಅದು ಎಲೆಕ್ಟ್ರಿಕಲ್ ವೆಹಿಕಲ್ ಯಾವುದು ಬರ್ತದೆ? ಸಂದ ದೊಡ್ಡದ ಸಂದಲ್ಲ, ಶಾರ್ಟ್ ಇಲ್ಲ ಅಲ್ಲ, ಎಲ್ಲೇ ಬಲ್ತಕಣಪ್ಪ ನಾನು ತಯಾರು ಮಾಡ್ಕೊಡತ್ತೆ ಈಗ ರೋಡ್ ಹುಡುಕುಜ ರೋಡ್ ಹಾಕೋದು ನನ್ನ ಬಸ್ ಎಲ್ಲೇ ಬಂದ ನಾನು ಎಲ್ಲ ಕಟ್ಟ ಪೂರ 1 ಫೀಟ್ ಫುಟ್ನ ವಾಪಸ್ ತಿರ್ಕೊಂಡು ಹೋಗುಜ. ಯಾವುದು ಅದನ್ನು ಹೇಳಿದ್ರು ಈಗ ನಿಮ್ಮಲ್ಲಿ ಪರ್ಮಿಟ್ ಇದೆ, ಇಲ್ಲಿಗೆ ಎಷ್ಟು ಗೌರ್ಮೆಂಟ್ ಬಸ್ ಇದೆ? ಅದು ಸಂಡೇ ಬರೋದಿಲ್ವ ಅದು ಬಸ್? ಸಂಡೇ ಬಾಕಿ ಕ್ಲೋಸ್. ಓ ಗೌರ್ಮೆಂಟ್ ಬಸ್ ಬಾಕಿ ಪ್ರೈವೇಟ್ ಅದೇ RTO ಹೇಳಿದ್ದಾರೆ. ಗೌರ್ಮೆಂಟ್ ಬಸ್ ಬರ್ತದ ಇಲ್ವಾ? ಅದೊಂದು ಬರ್ತದೆ. ಹಾ, ಆಯ್ತು. ಈಗ ಒಂದ್ ಸೆಕೆಂಡ್ ಗೊತ್ತಾಯ್ತು. ಈಗ ನಮ್ಗೆ ಮಧ್ಯಾಹ್ನ ನಿಂತು ಸಂಜೆದ ಟ್ರಿಪ್ ಒಂದು ಮಾಡ್ತಾರೆ. ಕನ್ಫ್ಯೂಸ್ ಮಾಡ್ಕೊಚ್ಚಿ ಪಕ್ಕಡೆ 100 ವಿಷಯ ಮಾತಾಡ. ನಮ್ಮ ನೂತನವಾದ ನಮ್ಮ ಬಸ್ ಬಂದಾಗ ನಮ್ಮ ಈ ಕ್ಷೇತ್ರ ಈ ಒಂದು ಏರಿಯಾ ಸಂಬಂಧಪಟ್ಟ ಬೇರೆ ಅದೊಂದು ನನಗೆ ಅದು ಲಿಸ್ಟ್ ನಾನು ಹೇಳಿದೆ ನಿನ್ನೆ MD ಅವರಿಗೆ ನಿಮಗೆ ಇವರಿಗೆ DC ಗೆ ಮಾತಾಡಿ. ಒಂದು ಎರಡನೇದು, ನೀವು ಕೆಲವು ಕಡೆ ನೀವು ಗೌರ್ಮೆಂಟ್ ಬಸ್ ಹಾಕಿದ್ದೀರಿ, ಅವನು ಕೆಲವು ಬರ್ತಾ ಇಲ್ಲ ಅಂದರೆ ಕರೆಕ್ಟಾಗಿ ನಿಮಗೆ GPS ಫಿಟ್ ಮಾಡೋದಿಲ್ಲ. ಯಾಕೆ? ಆಗ ಕರೆಕ್ಟ್ ಅವ್ರು ಯಾವಾಗ ಟ್ರಿಪ್ ಹೋಗ್ತಾರೆ ಯಾವಾಗ ಟ್ರಿಪ್ ಹೋಗೋದಿಲ್ಲ ನಿಮಗೆ ಲೆಕ್ಕ ಸಿಗ್ತದೆ. ಅವ್ರಿಗೆ ಹೇಳ್ಬೇಕೀಗ ನಾನು ಈ ರೀತಿ ಹೋಗಿದ್ದೇನೆ, ಯಾರಲ್ಲಿ ಬಸ್ ಕಂಡಕ್ಟರ್ ಇನ್ಚಾರ್ಜ್ ಇಲ್ಲಿಗೆ? ಡಿಪೋ ಮ್ಯಾನೇಜರ್. ಅವ್ನು ಕಂಡಕ್ಟರ್ ಡ್ರೈವರ್ ಯಾರು? ನಿಮ್ಗೆ ಗೊತ್ತಾಗ್ತದೆ ಅವ್ನು ಟ್ರಿಪ್ ಕಟ್ ಮಾಡಿ ಹೋಗೋದಿದ್ರೆ? ಅಲ್ಲ ನೀವೇ ಕಲಿಸೋದಿಲ್ವಾ? ನೋಡಿ ಕರೆಕ್ಟ್ ಮಾಡಿ. ಅಲ್ಲ ನಾನೆಲ್ಲೂ ನೀವು ತಪ್ಪೇ ಮಾಡ್ಬಾರ್ದು, ಕರೆಕ್ಟ್ ಮಾಡೋದೆ ಅಂತ. ತಪ್ಪು ಮಾಡಿದ್ರಲ್ಲ ಕರೆಕ್ಟ್ ಮಾಡೋದಿಲ್ಲ. ತಪ್ಪೇ ಮಾಡದಿದ್ದರೆ ಕರೆಕ್ಟ್ ಮಾಡುವಂಥ ಅಗತ್ಯನೇ ಇಲ್ಲ. ಯಾಕೆ ನೀವು ಆ ರೂಟಲ್ಲಿ ಬಸ್ ಇದ್ದರೆ ಮತ್ತೆ ಯಾಕೆ ಬರೋದು ಕೂತ್ಕೊಳ್ಬೇಕು? ಅದು ಅವರಿಗೆ ಹೇಳಬೇಕು. ಇದು ನಾನು ಮತ್ತೆ ಇದರ ಬಗ್ಗೆ ಮಾತಾಡ್ತೇನೆ. ನಿಕ್ಕುಲಿ ತೇದೆ ಬಸ್ ಮಾಡಿ ಬನ್ನಿ ಒಂಜಿ ಕಾಡು ಹೋಗ್ಬಿಟ್ಟು ಬಸ್ ಹೋಗ್ಬಿಟ್ಟು ನೀವೆಲ್ಲ ಕಾರಲ್ಲಿ ವ್ಯಾನಲ್ಲಿ ಹೋಗಿ ಸ್ಕೂಟ್ರಲ್ಲಿ ಮತ್ತೆ ಇಲ್ಲಿ ಬಸ್ ಬೇಕಂತ ಹೇಳಿ ಅವನಲ್ಲಿ ಲಾಸ್ ಆಗಿ ಬಸ್ ಆಗ್ತಾರ ಮತ್ತೆ ಲಾಸ್ಟಿಗೆ ಪೂರ ಬಸ್ಸಿಗೆ ಗೊತ್ತುಂಟ ಯಾಕೆ ನಾವು ಸ್ಕೂಟ್ರಲ್ಲ ಬಸ್ ಗಾಡಿಲ್ಲ ಹೋಗ್ಬಿಟ್ಟು ಏನೇ ಬಸ್ ಪಾಡಿನ ಕೂಡ ಅಕ್ಳಿಗೆ ಲಾಭ ಆಪುನ ಮಾತ್ರ ಅಕ್ಳು ಬಸ್ ಪಾಡು ಗೌರ್ಮೆಂಟ್ ಇಪ್ಪಾಡು ಪ್ರೈವೇಟ್ ಇಪ್ಪಾಡು ಇತ್ತ ಸದಾ 50% ಜನಗಳು ದಾನ ಬಂದ 2 ವೀಲರ್ ಉಂಡು ಅತ್ತಂದ ಕಾರ್ ಉಂಡು ಈ ಪಾಪಡ್ ಕಷ್ಟ ಎತ್ತ ಆಯ್ ಅಂಚಿಲೆಂಚಿ ಬಿಗಿ ಆಯ್ ಕಷ್ಟದ ಪರಿಸ್ಥಿತಿ ಮುಡ್ದೇರು ಕಷ್ಟ ಪರಿಸ್ಥಿತಿ ಬಂದ 3 ಸ್ಕೂಟರ್ ದಪ್ಪನೆ ಆಪಜ್ಜಿ ಬಸ್ನಾಗ ಸರಿ ಪಾಡುಲ್ಲ ಅಕ್ಕಳು ಕಷ್ಟದ ಪರಿಸ್ಥಿತಿ ಮುಡ್ದೇವು ಇದು ನೋಡಾಗಾದ್ರೆ ನೀವು ಎಷ್ಟು ಕಲೆಕ್ಷನ್ ಇದೆ ಇಲ್ಲಿ ಡೈಲಿ ಒಳ್ಳೆ ಕಲೆಕ್ಷನ್ ಓಕೆ 2 ಬಸ್ ಆಗ್ಬೋದು ನೀವು ಎಷ್ಟಾಗಬೇಕು ಈ ಬಸ್ ಇದೆ ಬಸ್ ಇವನಿಗೆ ಬಸ್ ಓನರ್ ಇವನು ಅದಕ್ಕೆ ಅವನು ಡೀಸೆಲ್ ಲಾಸ್ ಉಂಟು ಅವು ಎಷ್ಟು ಡೈಲಿ 10,000 ಓಕೆ ಅಲ್ಲ 10,000 ಆಗಬೇಕಾ ಓಕೆ ಈಗ ತೊಕ್ಕೋಟುಡ್ದು ಆನೆ ಪಾನೆ ಬಂಗ ಮನಂಚೆ ಇಪ್ಪಜ್ಜಿ ಮುಕ್ಕಳ ಟೆಂಪೋ ಬರೋಂಡತ್ತವು
ಶಾರ್ಟ್ ಟ್ರಿಪ್ ಹಾಕ್ಯಾರ ರಿಕ್ಷಾ ಒಂದೇ ದಿನಕ್ಕೆ ಮಾತ್ರ ರಿಕ್ಷಾ ಯೂನಿಯನ್ ಲೆಪ್ಪಲೆ ಪಾತಿರ್ಲೆ ತೊಕ್ಕೊಡ್ದು ಮಿನಿ ಬಸ್ ಉಂಡತ್ತೆ ಶಾರ್ಟ್ ಟ್ರಿಪ್ ಹಾಕ್ಯಾರ ಅವು ಪಿಲ್ಲರ್ ಮಾಡ್ಪಲ್ಲಿ ಅಂತ ಓಕೆ ಅಲ್ಲತ್ತ ಥ್ಯಾಂಕ್ ಯು ಸರ್ ನಮಸ್ಕಾರ ಬೈಪಾಸ್ ಉಂಟು ಸರ್ ಕಾಸರಗೋಡು ಗಾಡಿ ಅವರು ಇಂಪಾಡ್ತಾರೆ ಗೌರ್ಮೆಂಟ್ ಬೆಲ್ಲ ಕೊಡ್ತಾರೆ ಅದ್ಯಾವುದು ಕೊಡ್ತಾರೆ ಗಾಡಿಲ್ಲ ಈಗ ಬಸ್ ಹೇಳಲಿಕ್ಕೆ ಅಂದಾಗೆಲ್ಲ ಬಸ್ಸಲ್ಲಿ 3 ಟೈಪದ ಬಸ್ ಇದೆ. ಒಂದು ಎಕ್ಸ್ಪ್ರೆಸ್ ಬಸ್, ಮತ್ತು ಲಿಮಿಟೆಡ್ ಶಾಪ್ ಬಸ್, ಮತ್ತೊಂದು ಶಟಲ್ ಬಸ್. ನಿಕ್ಕಲು ಬಸ್ ನಿಕ್ಕಲು ಎಕ್ಸ್ಪ್ರೆಸ್ ಬೋರ್ಡು ತಿಕ್ಕಿನ ಸ್ಟಾಪ್ ಬೋರ್ಡ್ ಮಾಡೋ ಎಕ್ಸ್ಪ್ರೆಸ್ ಆಗ್ಬಿಟ್ಟವು. ಈಗ ಇಲ್ಲಿ ಸ್ಟಾಪ್ ಇದ್ದರೆ ಈಗ ಏನಾಗ್ತದೆ, ಬಸ್ ಎಕ್ಸ್ಪ್ರೆಸ್ ಅಂದರೆ ಫಾಸ್ಟ್ ಹೋಗಬೇಕು. ಫಾಸ್ಟಾಗಿ ನೀವು ಎಲ್ಲ ಸ್ಟಾಪಲ್ಲಿ ಬಸ್ ನಿಲ್ಲಿಸಿ ಅಲ್ಲಿ ಮುಟ್ಟುವಾಗಿದ್ದು ಆಗುದು. ಅದಕ್ಕೆ ಶಟಲ್ ಬಸ್ ಅಂತ ಇದೆ, ಅದು ಎಲ್ಲ ಕಡೆ ಸ್ಟಾಪ್ ಮಾಡಿಕೊಂಡು ಹೋಗ್ತದೆ. ಎಕ್ಸ್ಪ್ರೆಸ್ ಬಸ್ಸಲ್ಲಿ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾರೆ ಡೈರೆಕ್ಟ್. ಅದು ಲಿಮಿಟೆಡ್ ಸ್ಟಾಪ್ ಇರ್ತದೆ ಕೆಲವೊಂದು ಕಡೆ. ಈಗ ಇಲ್ಲಿ ಯಾವುದೆಲ್ಲ ಸ್ಟಾಪ್ ಇದೆ, ಯಾವುದೆಲ್ಲ ಬಸ್ ಇದೆ, ಅದೊಂದು ಟೈಮಿಂಗ್ ಲಿಸ್ಟ್ ಕೊಡಿ ಅಲ್ಲ, ಅದೊಂದು ಟೈಮ್ ತಗೊಳ್ಳಿ. ಇಲ್ಲಿಂದ ಹೋಗುವಂಥ ಬಸ್ಸಸ್ ಎಷ್ಟು ಕುಂಪಳದಲ್ಲಿ ಸ್ಟಾಪ್ ಇರುವ, ಮತ್ತು ಬಹುತೇಕ ಎಲ್ಲ ಇರಬೇಕು. ಇದು ಮೇನ್ ಜಂಕ್ಷನ್ ಆದ ಕಾರಣ ತೊಕ್ಕೋಡಾದ ನಂತರ ಕುಂಪಳ ಇರಬೇಕು. ಎಕ್ಸ್ಪ್ರೆಸ್ ಬಸ್, ಹೌದು, ಕಾಸರಗೋಡು ಬಸ್, ನೆಕ್ಸ್ಟ್ ಬೀದಿ ಅವನ್ನ ಫಾಸ್ಟ್ ಬಾಯ್ ಮಾಡೋದು. ಅವು ಪೂರಾ ಜಂಕ್ಷನ್ ಸ್ಟಾಪ್. ಅದಾಗಿ ಒಂಥರ ಬೀದಿ ಜಾಗ ಅಂತ ಏರು ಬೇಗ ಬೋಡು ಮತ್ತು ಬೀದಿ ಮುಟ್ಟ ಬೋದು ಬೋಣ ಸೀದಾ ಮುಟ್ಟುವ. ಥ್ಯಾಂಕ್ ಯು. ಕೆಲಸ ನಮ್ಮ ವೃಂದದ ವತಿಯಿಂದ ಸಾಗಿ ಬರಲಿಕ್ಕಿರುವಂತಹ ಮಹಾಮೃತ್ಯುಂಜಯ ಯಾಗದ ಸಕಲ ಸಿದ್ಧತೆಗಳಿಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಸ್ಥಳದಲ್ಲೇ ಕರೆಸಿಕೊಂಡು ಬೇಕಾದಂತಹ ಅಗತ್ಯ ವ್ಯವಸ್ಥೆಗಳನ್ನು ಈಗಾಗಲೇ ಇಲಾಖೆಗೆ ಸೂಚಿಸಿರುವಂತಹ ನಮ್ಮ ನೆಚ್ಚಿನ ಸಭಾಪತಿಗಳು, ಕರ್ನಾಟಕ ಸರ್ಕಾರ, ಅದೇ ರೀತಿ ಈ ಊರಿನ ನಮ್ಮ ಶಾಸಕರಾದಂತಹ ಶ್ರೀಯುತ UT ಖಾದರ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಈ ಹೊತ್ತಿನಲ್ಲಿ ನಾನು ಸಮರ್ಪಿಸ್ತಾ ಇದ್ದೇನೆ. ಒಂದು ಜೋರಾದ ಕೈ ಚಪ್ಪಾಳೆಯ ಮೂಲಕ ನಮ್ಮ ಸಭಾಪತಿಗಳಿಗೆ ನಾವೆಲ್ಲರೂ ಧನ್ಯವಾದವನ್ನು ಸಮರ್ಪಿಸೋಣ. ಅದೇ ರೀತಿ ಅವರು ಸೂಚಿಸಿದಂತಹ ಸರ್ವ ಕಾರ್ಯಗಳನ್ನು ತಕ್ಷಣವೇ ಮಾಡಿಕೊಡುವುದಾಗಿ ಒಪ್ಪಿಕೊಂಡಂತಹ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರಿಗೂ ಅದೇ ರೀತಿ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಪೂರ್ವ ಸಿದ್ಧತಾ ಸಭೆಗೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಿದಂತಹ ನಮ್ಮ ಮಹಾಮೃತ್ಯುಂಜಯ ಯಾಗದ ಯುವ ನಾಯಕ, ಅದೇ ರೀತಿ ನಮ್ಮ ಕಾರ್ಯ ಅಧ್ಯಕ್ಷರು, ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಕೀರ್ತನ್ ಪೂಜಾರಿ, ಇವರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಆಗಮಿಸಿದಂತಹ ಎಲ್ಲ ನಮ್ಮ ಈ ಊರಿನ ಜನಪ್ರಿಯ ನಾಯಕರುಗಳಿಗೆ ಕೂಡ ಈ ಹೊತ್ತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಪೂರ್ವ ಸಿದ್ಧತಾ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ.